ಗೆಳೆಯರೇ, ನನ್ನ ಹೆಸರು ವಿಕ್ರಮ್ ಭಟ್ ಕಾಜಿನ ಮನೆ. ಈ ಮೋದಿಯವರ ಒಂದು ವಿವಿಧೋದ್ದೇಶ ಯೋಜನೆಯಾದ ಆಯುಷ್ಮಾನ್ ಭಾರತ ಒಂದು ಯೋಜನೆ. ಇದನ್ನು ಎಲ್ಲ ಕಡೆ ತುಂಬ ಜನ ಕಾರ್ಡ್ಗಳನ್ನು ಮಾಡಿ ಅದನ್ನು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ನಾವು ತಿಳ್ಕೊಳ್ಳೋಣ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡಿರ್ಬೋದು, ಅವರಿಗೆಲ್ಲ ಗೊತ್ತಿರ್ಬೋದು. ಆದರೂ ತುಂಬ ಜನ ಇನ್ನೂ ಮಾಡಿಸ್ಕೊಳ್ಬೇಕಾಗಿದೆ. ಇನ್ನು ಇದು ಒಳ್ಳೊಳ್ಳೆ ಬೆನಿಫಿಟ್ಟು ಸಹ ಇದೆ. ಸೊ ಇದನ್ನು ಹೇಗೆ ಮಾಡಿಸ್ಕೊಳ್ಳೋದು ಅಂತ ನಾನು ಒಂದು ಸ್ವಲ್ಪ ಸಣ್ಣದಾಗಿ ಕಿರುತೆರೆಯಲ್ಲಿ ಹೇಳ್ಕೊಳ್ತೇನೆ. ಅಂದರೆ ನಿಮ್ಮ ಹೆಸರು ಮತ್ತು ಆಧಾರ್ ಸಂಖ್ಯೆ, ಪಡಿತರ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತು ಒಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ. ಸ್ಥಳ, ದಿನಾಂಕ, ಯಾವತ್ತು ಅಪ್ಲೈ ಮಾಡ್ತೀರಾ ಅದನ್ನು ದಿನಾಂಕವನ್ನು ಹಾಕಬೇಕಾಗುತ್ತೆ. ಮತ್ತು ನೀವು ಮೊದಲೇ ಕೇಂದ್ರ ಸರ್ಕಾರದ ಯಾವುದಾದ್ರು ಯೋಜನೆಯಡಿ, ಆರೋಗ್ಯ ಯೋಜನೆಯಡಿ ಏನಾದ್ರು ಕಾರ್ಡ್ಗಳು ತಗೊಂಡಿದ್ರೆ ಅದರ ದೃಢೀಕರಣ ಒಂದು ಸ್ವಲ್ಪ ಹೇಳಬೇಕಾಗುತ್ತೆ. ಅಲ್ಲಿ ನೀವು ಉದ್ಯೋಗದಲ್ಲಿದ್ದರೆ ಅಲ್ಲಿ ಯಾವುದಾದ್ರು ವಿಮೆ ಮಾಡಿಸ್ಕೊಂಡಿದ್ರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರದ ನೌಕರಿ ನಿಯಮದಡಿ ಏನಾದ್ರು ಇದ್ದರೆ ಅದರ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಮತ್ತು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಏನಾದ್ರು ನಿಮ್ಮದು ಪಾಲಿಸಿ ಇದ್ದರೆ ಅದನ್ನ ಬಗ್ಗೆ ಹೇಳಬೇಕಾಗುತ್ತೆ. ಖಾಸಗಿ ಆರೋಗ್ಯ ವಿಮೆ ಬಗ್ಗೆ ಇದ್ದರೆ ಅದನ್ನ ಬಗ್ಗೆ ಸ್ವಲ್ಪ ಸಣ್ಣ ಟಿಕ್ ಹಾಕಬೇಕಾಗುತ್ತೆ. ಕರ್ನಾಟಕ ಶಾಸನಸಭೆಯ ಸದಸ್ಯರ ನಿಯಮ ಇದ್ದರೆ ಅದನ್ನು ಟಿಕ್ ಹಾಕಬೇಕಾಗುತ್ತೆ. ಇದು ಜಸ್ಟ್ ಒಂದು ಟಿಕ್ ಮಾರ್ಕ್ ಅಷ್ಟೇ, ಮತ್ತೇನು ಡಾಕ್ಯುಮೆಂಟ್ ಕೊಡೋ ಅಗತ್ಯತೆ ಇಲ್ಲ. ಪಡಿತರ ಚೀಟಿ BPL ಕಾರ್ಡ್ ಮತ್ತು APL ಕಾರ್ಡ್ ಇಬ್ಬರಿಗೂ ಬರುತ್ತೆ. APL ಕಾರ್ಡ್ಗೆ ಸ್ವಲ್ಪ ಕಡಿಮೆ ಬೆನಿಫಿಟ್ ಇರುತ್ತೆ ಅನಿಸುತ್ತೆ. BPL ಕಾರ್ಡ್ ಹೋಲ್ಡ್ರಿಗೆ ತುಂಬ ಬೆನಿಫಿಟ್ ಇದೆ. ಮತ್ತು ಒಂದು ಕುಟುಂಬಕ್ಕೆ 5 ಲಕ್ಷ ಆರೋಗ್ಯ ವಿಮೆಯಿಂದ ಸಹಾಯ ಆಗುತ್ತೆ. ನೀವು ಅದು ಈ ಆಯುಷ್ಮಾನ್ ಭಾರತ ಯೋಜನೆಯಡಿ ಯಾವ್ಯಾವ ಹಾಸ್ಪಿಟ್ಲ್ಗಳು ಕವರ್ ಆಗುತ್ತೆ ಅಂತ ಅವರು ಸ್ಪೆಸಿಫಿಕ್ಕಾಗಿ ಅವರು ವೆಬ್ಸೈಟಲ್ಲೆಲ್ಲ ಹಾಕಿದ್ದಾರೆ. ನಿಮಗೆ ಎಲ್ಲ ಕಡೆ ಡೈರೆಕ್ಷನ್ಸ್ ಸಿಗುತ್ತೆ. ಮತ್ತು ಪಡಿತರ ಚೀಟಿ ಇಲ್ಲದವರು ಸಹ ಕುಟುಂಬದವರ ಸಂಖ್ಯೆ ಮತ್ತು ಇತರ ಯಾರು ಈ ಆರೋಗ್ಯ ಕಾರ್ಡನ್ನು ತೆಗೆದುಕೊಂಡಿದ್ದ ನಂಬರನ್ನು ಕೊಟ್ಟು ಒಂದು ಸಿಗ್ನೇಚರ್ ಮಾಡಿದ್ರೆ ನಿಮ್ಮ ಹತ್ತಿರದ, ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಅನ್ನಿಗೆ ಹೋಗಿ ಮಾಡ್ಕೊಳ್ಬೋದು. ಮತ್ತು ಸರ್ಕಾರಿ ಆಸ್ಪತ್ರೆಗೆ ಅಥವಾ ಈ ಸರ್ಕಾರೇತರ ಈ ಜಿಲ್ಲಾ ಪಂಚಾಯತ್ ಆ ಥರ ಇದ್ದರೆ ಅಲ್ಲಿ ಹೋಗಿ ತೊಗೊಳ್ಬೋದು. ಮತ್ತು ಹಳ್ಳಿಗಳಿದ್ದರೆ ನೀವು ನೆಮ್ಮದಿ ಕೇಂದ್ರ ಅಂತ ಇರುತ್ತೆ, ಆ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಇದನ್ನು ವಿಚಾರಿಸಿ ತೊಗೊಳ್ಬೋದು. ತಾಲೂಕಾ ಪಂಚಾಯತ ಮತ್ತು ಜಿಲ್ಲಾ ಪಂಚಾಯತಕ್ಕೆ ಹಾಸ್ಪಿಟಲ್ಗಳಿಗೆ ಹೋಗಿ, ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೋಗಿ ವಿಚಾರಿಸಿದ್ರೆ ಈ ಕಾರ್ಡಿನ ಮಾಹಿತಿ ಮತ್ತು ಕಾರ್ಡನ್ನು ಪಡೆದುಕೊಳ್ಬೋದು. ಈಸಿಯಾಗಿದೆ ಈ ಫಾರ್ಮು. ಇಷ್ಟೇ ಫಾರ್ಮ್ ಇದೆ ನೋಡಿ. ಈ ಫಾರ್ಮಲ್ಲಿ 2 ಸಿಗ್ನೇಚರ್ಗಳು, ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು ಮತ್ತು ಆಧಾರ್ ಸಂಖ್ಯೆ, ಹೆಸರು ಮತ್ತು ಪಡಿತರ ಚೀಟಿಯ ನಂಬರ್ ಹಾಕಬೇಕಾಗುತ್ತೆ. ದಿನಾಂಕ, ಸ್ಥಳ, ಫಲಾನುಭವಿ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಅಷ್ಟೇ, 2 ಸಿಗ್ನೇಚರ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಒಂದು ಜೆರಾಕ್ಸು ಮತ್ತು ನಿಮ್ಮದು ರೇಷನ್ ಕಾರ್ಡಿನ ಒಂದು ಜೆರಾಕ್ಸು ಬೇಕಾಗುತ್ತೆ. BPL ಕಾರ್ಡ್ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ಕಾಪಿ ಒಂದು ಜೆರಾಕ್ಸ್ ತೊಗೊಂಡೋಗ್ಬೇಕಾಗುತ್ತೆ. ಇಷ್ಟೇ, ಈಸಿಯಾಗಿ ನೀವು ಆಯುಷ್ಮಾನ್ ಭಾರತ ಕಾರ್ಡನ್ನು ಪಡೆದುಕೊಳ್ಬೋದು. ಈಗಾಗಲೇ 12 ಕೋಟಿ ಜನ ಈ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಪಡೆದುಕೊಂಡಿದ್ದಾರೆ. ಮತ್ತು 1 ಕೋಟಿ ಜನ ಇದರ ಫಲಾನುಭವಿಗಳು ಆಗಿದ್ದಾರೆ ಆಲ್ರೆಡಿ. ನೀವು ಸಹ ಇಂತಹ ಯೋಜನೆಗಳನ್ನು ಮಾಡಿಕೊಂಡು ಇಂತಹ ಕೊರೋನಾ ಟೈಮಲ್ಲೂ ಅಥವಾ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ, ಅಥವಾ ಇದು ಒಂದು ಸಣ್ಣ ಒಂದು ಮೋದಿಜಿಯವರ ಉತ್ತಮವಾದ ಯೋಜನೆ, ಇದನ್ನು ಮಾಡಿಸ್ಕೊಳ್ಳಿ. ಈಸಿಯಾಗಿದೆ, ಮೆಥಡು ಈಸಿಯಾಗಿದೆ. ನಿಮಗೆಲ್ಲ ತುಂಬ ಅವರು ಹೆಲ್ಪ್ ಮಾಡ್ತಾರೆ. ಬೆಂಗಳೂರು ಅಥವಾ ನೆಮ್ಮದಿ ಕೇಂದ್ರಕ್ಕೆ ಹೋದರೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಈ ಥರ ಈಸಿ ಫಾರ್ಮ್ ಇದೆ. 2 ಸಿಗ್ನೇಚರು ಮತ್ತು ಆಧಾರ್ ಕಾರ್ಡು ಮತ್ತು ನಿಮ್ಮದು ರೇಷನ್ ಕಾರ್ಡನ್ನು ತಗೊಂಡು ಹೋಗ್ಬಿಟ್ರೆ, ಜಸ್ಟ್ ರೇಷನ್ ಕಾರ್ಡ್ ನಂಬರ್ ಸಾಕಾಗುತ್ತೆ. ರೇಷನ್ ಕಾರ್ಡ್ ತೊಗೊಂಡೋದ್ರು, ಒಂದು ಜೆರಾಕ್ಸ್ ತೊಗೊಂಡೋದ್ರೂ ಪರವಾಗಿಲ್ಲ. ಇಷ್ಟೇ, ಆಯುಷ್ಮಾನ್ ಭಾರತ ಕಾರ್ಡನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಧನ್ಯವಾದಗಳು. ಎಲ್ಲರೂ ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡಿಕೊಳ್ಳುವಂತಾಗಲಿ. ಹೆಚ್ಚಿನ
ಇಂತಹ ಇದರ ಪ್ರಯೋಜನವನ್ನು ಪಡ್ಕೊಳ್ಳುವಾಗಲಿ ಜೈ ಮೋದಿಜಿ.